I'm going crazy. I'm going crazy. 무뎌져 버린 내 가슴이 뛰어. ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇದು ದೂರ ಟ್ರಾವೆಲಿಂಗ್ ಮಾಡೋದು, ಇಡುಕಿಗೆ ಟ್ರಾವೆಲಿಂಗ್ ಮಾಡೋದು. ಇಡುಕಿನಲ್ಲಿ ಒಂದು ಗಾಜಿನ ಸೇತುವೆ ಉಂಟು, ಅದರ ಬಗ್ಗೆ ಮಾತಾಡೋದು. ಇದು ಭಾರತದ ಅತಿ ಉದ್ದವಾದ ಒಂದು ಗಾಜಿನ ಸೇತುವೆ. ಇದರ ಬಗ್ಗೆ ಇವತ್ತು ಮಾತಾಡುವ, ಬನ್ನಿ. ಈ ಇಡುಕಿ ಜಿಲ್ಲೆಯಲ್ಲಿರೋ ವ್ಯಾಂಗಮೋನ್ ಗಾಜಿನ ಸೇತುವೆ ಎಷ್ಟು ಉದ್ದುಂಟು? ಭಾರತದ ಅತಿ ಉದ್ದವಾದ ಕ್ಯಾಟಿಲಿವರ್ ಒಂದು ಗಾಜಿನ ಸೇತುವೆ ಎಷ್ಟು ಉದ್ದುಂಟು? 40 ಮೀಟರ್ ಉದ್ದುಂಟು. ಇದು ಇಡುಕಿ ಜಿಲ್ಲೆಯಲ್ಲಿ ಒಂದು ಅಡ್ವೆಂಚರ್ ಪಾರ್ಕ್ ಅಂತ ಉಂಟು, DTPC ಅಂತ ಉಂಟು, ಅಲ್ಲಿ ಇರುವುದು ಇದು ಈ ಗಾಜಿನ ಸೇತುವೆ, ಗ್ಲಾಸ್ ಬ್ರಿಡ್ಜ್ ಅಂತ. ವ್ಯಾಂಗಮೋನ್ ಗಾಜಿನ ಸೇತುವೆ ಇದು ಎಲ್ಲಿರುವುದು ನಿಮಗೆ ಹೇಳಿದೆ. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 3500 ಅಡಿ ಎತ್ತರದಲ್ಲಿ ಉಂಟು. ಇಲ್ಲಿಯ ಟಿಕೆಟ್ ಪ್ರೈಸ್ 500 ರೂಪಾಯಿ. ಈ ಇಡುಕಿಯಲ್ಲಿರೋ ವ್ಯಾಂಗಮೋನ್ ಗಾಜಿನ ಸೇತುವೆ ಯಾವಾಗ ಓಪನ್ ಆದದ್ದು? ಆಗಸ್ಟ್ 25 ಅಂತ ಕಾಣ್ತದೆ. ಮತ್ತೊಂದು ಡೇಟ್ ಉಂಟು ಗೂಗಲ್ ಅಲ್ಲಿ, ಸೆಪ್ಟೆಂಬರ್ 6 ಅಂತ. ಕರೆಕ್ಟ್ ನನಗೆ ಗೊತ್ತಿಲ್ಲ. ಹಾಗೆ ಇಲ್ಲಿಯ ಟಿಕೆಟ್ ಪ್ರೈಸ್ ಆಗ ಹೇಳಿದೆ 500 ರೂಪಾಯಿ ಟಿಕೆಟ್ ಪ್ರೈಸ್. ಹಾಗೆ ಇಲ್ಲಿಗೆ ಅಫಿಷಿಯಲ್ ನೇಮ್ ಉಂಟು, ಸೂಸೈಡ್ ಪಾಯಿಂಟ್ ಆಫ್ ಗ್ಲಾಸ್ ಬ್ರಿಡ್ಜ್ ಅಂತ. ವ್ಯಾಂಗಮೋನ್ ಗಾಜಿನ ಸೇತುವೆ ಇದು ಯಾವ ಮೆಟೀರಿಯಲ್ ಇಂದ ಮಾಡಿದ್ದು? ಗ್ಲಾಸ್ ಮತ್ತು ಮೆಟಲ್ ಇಟ್ಕೊಂಡು ಮಾಡಿದ್ದು. ಇದಕ್ಕೊಂದು ವಿಶೇಷತೆ ಉಂಟು. ಈಗ ಕೂರ್ಗ್ ಆಗಲಿ ವಯನಾಡ್ ಆಗಲಿ ಅದು ಕೆಳಗಿಂದ ಸಪೋರ್ಟ್ ಇರುವ ಗಾಜಿನ ಸೇತುವೆ, ಇದು ಮೇಲೆಯಿಂದ ಸಪೋರ್ಟ್ ಇರುವ ಒಂದು ಗಾಜಿನ ಸೇತುವೆ. ಭಯಂಕರ ಅಡ್ವೆಂಚರ್ ಇರುವ ಒಂದು ಗಾಜಿನ ಸೇತುವೆ. ಈ ಗಾಜಿನ ಸೇತುವೆಗೆ ಕಾಸ್ಟ್ ಎಷ್ಟು? 3 ಕೋಟಿ. ಇದು ಎಲ್ಲಿ ಇರುವುದು? ಕೇರಳ ರಾಜ್ಯದ ಇಡುಕಿ ಜಿಲ್ಲೆಯಲ್ಲಿ ಇರುವುದು, ಅಡ್ವೆಂಚರ್ ಪಾರ್ಕ್ ಅಂತ DTPC ಯಲ್ಲಿ ಇರುವುದು, ಕೊಲಾಲಮೇಡು ಎಂಬ ಸ್ಥಳದಲ್ಲಿ ಈ ಗಾಜಿನ ಸೇತುವೆ ಇರುವುದು. ಭಾರತದ ಅತಿ ಉದ್ದವಾದ 40 ಮೀಟರ್ ಉದ್ದ ಇರುವ ಕ್ಯಾಟಿಲಿವರ್ ಗಾಜಿನ ಸೇತುವೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಟ್ಟತನ ಬೆಲ್ ಅನ್ನು ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ. ಎಲ್ಲರೊಂದು ಕಮೆಂಟ್ ಮಾಡಿ, ಆಯ್ ಅಂತ ಹೇಳಿ, ಅಲೋ ಅಂತ ಹೇಳಿ, ಎಲ್ಲ ಹೇಳಿ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೂ ಗುಡ್ ಬೈ ಹೇಳುತ್ತಾ ನಾಳೆ ನೋಡುವ ಗಾಯ್ಸ್, ಬೈ ಬಾಯ್.